ಹೆಜಮಾಡಿಯಲ್ಲಿ ನಿರಂತರ ವಿದ್ಯುತ್ ಸಮಸ್ಯೆ ತಲೆದೂರಿದ ಹಿನ್ನೆಲೆಯಲ್ಲಿ ಹೆಜಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸುಧಾಕರ್ ಕರ್ಕೇರ ನೇತೃತ್ವದಲ್ಲಿ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ವಿದ್ಯುತ್ ತಂತಿಗೆ ತಾಗಿಕೊಂಡಿರುವ ಎಲ್ಲ ಮರದ ರೆಂಬೆಗಳನ್ನು ಅಗತ್ಯ ಕಂಡರೆ ಮರಗಳನ್ನು ಕೂಡ ತೆರವುಗೊಳಿಸುವ ಕಾರ್ಯವನ್ನು ಕಳೆದ 4 ವಾರಗಳಿಂದ ಮೆಸ್ಕಾಂ ಲೈನ್ ನಿರ್ವಹಣೆಗಾಗಿ ವಿದ್ಯುತ್ ನಿಲುಗಡೆಗೊಳಿಸಿದ ಸಂದರ್ಭ ಮಾಡುವ ಮೂಲಕ ಗ್ರಾಮದ ಜನರಿಂದ ಸೈ ಎನಿಸಿಕೊಂಡಿದ್ದಾರೆ। ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಉಪಾಧ್ಯಕ್ಷ ರೋಲ್ಫೇಡಿ ಕುಸ್ತಾ ಅವರು ಗ್ರಾಮದ ಜನರ ಏಳಿಗೆಗಾಗಿ ಗ್ರಾಮಸ್ಥರೇ ಹುಟ್ಟುಹಾಕಿದ ಸಂಸ್ಥೆ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ। ಗ್ರಾಮದಲ್ಲಿ ಯಾವ ಸಮಸ್ಯೆ ಬಂದರೂ ಅದಕ್ಕೆ ಸ್ಪಂದಿಸುವುದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ। ಇದೀಗ ಸಣ್ಣ ಗಾಳಿ ಮಳೆಗೂ ವಿದ್ಯುತ್ ಕಣ್ಣು ಮುಚ್ಚಾಲೆ ಆಡುತ್ತಿರುವ ಬಗ್ಗೆ ಗ್ರಾಮಸ್ಥರಿಂದ ಬಂದ ದೂರಿನನ್ವಯ ನಮ್ಮ ಸಂಸ್ಥೆಯ ಅಧ್ಯಕ್ಷ ಸುಧಾಕರ್ ಕರ್ಕೇರ ನೇತೃತ್ವದಲ್ಲಿ ಕಳೆದ 4 ಗುರುವಾರಗಳಿಂದ ತಂತಿಯ ಮೇಲಿರುವ ಮರದ ರೆಂಬೆಗಳನ್ನು ಕಡಿಯುವ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದರು। ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ ಹೆಜಮಾಡಿ ವತಿಯಿಂದ ನಾವು ಕಳೆದ 4 ವಾರದಿಂದ ಈ ಹೆಜಮಾಡಿ ಪಲಿಮಾರು ಪಡುಬಿದ್ರಿ ಭಾಗದ ಈ ಜ್ವಲಂತ ಸಮಸ್ಯೆ ವಿದ್ಯುತ್ ಯಾವಾಗಲೂ ಕಣ್ಣು ಮುಚ್ಚಾಲೆ ಆಡ್ತಾ ಇತ್ತು। ಕಳೆದ ದಿವಸದಿಂದ ಚಂಡಮಾರುತದಿಂದಾಗಿ ಇನ್ನೂ ಹೆಚ್ಚಿನ ಸಮಸ್ಯೆ ಬಂದಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಕರ್ಕೇರವರು ಅವರಿಗೆ ಬಂದ ದೂರಿನ ಮೇರೆಗೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿಕೊಂಡು KB ಅವರ ಮೆಸ್ಕಾಂರವರ ಸಭೆಯನ್ನು ಕರೆದು ನಾವು ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆಂಬ ಮಾತಿನ ಮೇರೆಗೆ ಅವರು ವಿದ್ಯುತ್ ಇಲಾಖೆಯವರು ಎಲ್ಲ ಲೈನ್ಮ್ಯಾನ್ಗಳನ್ನು ಒಟ್ಟುಗೂಡಿಸಿಕೊಂಡು ಕಳೆದ 4 ವಾರದಿಂದ ಪ್ರತಿ ಗುರುವಾರ ಹಾಗೂ ನಡುವೆ ಒಂದು ದಿವಸ ಬೋರ್ಗುಡ್ಡೆಯಲ್ಲಿ ಸಹ ನಾವು ಸುಮಾರು 1 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಈ HD ಲೈನು ಹಾಗೂ LT ಲೈನಿನ ಮೇಲಿರುವ ಮರದ ಕೊಂಬೆಗಳನ್ನೆಲ್ಲ ಕಡಿದುಕೊಂಡು ಹಾಗೂ ಕೆಲವು ಕಡೆ ಅನಿವಾರ್ಯ ಇದ್ದ ಕಡೆಗೆ ಮರಗಳನ್ನು ಸಹ ಕಡಿದು ಈ ಒಂದು ನಾಗರಿಕರಿಗೆ ಜ್ವಲಂತ ಸಮಸ್ಯೆಯನ್ನು ನೀಗಿಸುವಲ್ಲಿ ಸುಧಾಕರ್ ಕರ್ಕೇರವರ ನೇತೃತ್ವದಲ್ಲಿ ನಾವು ಅತಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಾವು ಬೆಳಿಗ್ಗೆ 8:30ಯಿಂದ ಸಾಯಂಕಾಲ 5 ಗಂಟೆ ತನಕ 4 ವಾರದಿಂದ ಮರಗಳನ್ನೆಲ್ಲ ಕಡಿದು ಗಿಡಗಳನ್ನೆಲ್ಲ ಅದರ ಕೊಂಬೆಗಳನ್ನೆಲ್ಲ ಕಡಿದು ಈ ಒಂದು ಸಮಸ್ಯೆಯನ್ನು ನೀಗಿಸುವಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸುಧಾಕರ್ ಕರ್ಕೇರ, ಸುಭಾಷ್ ಸಾಲ್ಯಾನ್, ನವೀನ್ ನಡಿಕುದ್ರು, ದೀಪಕ್ ನಡಿಕುದ್ರು, ಶ್ರೀನಿವಾಸ್, ಸನಾ ಇಬ್ರಾಹಿಂ, ಸಂಜೀವ್ ಮಾಸ್ತರ್, ಪ್ರಾಣೇಶ್ ಹೆಜಮಾಡಿ, ಇಂದ್ರೇಶ್, ಸಚಿನ್ ನಾಯಕ್ ಮೆಸ್ಕಾಂ ಸಿಬ್ಬಂದಿಗಳು ಹಾಜರಿದ್ದರು।